ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಈಜಾಡುತ್ತಿದ್ದ ಇಬ್ಬರು ಯುವಕರು ನೀರು ಪಾಲಾಗಿರುವ ಘಟನೆ ಶುಕ್ರವಾರ ಸಂಜೆ ಸಂಭವಿಸಿದೆ. ಹಾಸನ ಮೂಲದ ಮಿಥುನ್ ಮತ್ತು ಶಶಾಂಕ್ ನೀರು ಪಾಲಾಗಿದ್ದಾರೆ. ಇದನ್ನು ಗಮನಿಸಿದ ಸಹ ಪ್ರವಾಸಿಗರು ಶಶಾಂಕ್ನನ್ನ ರಕ್ಷಿಸಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಶನಿವಾರ ಮುಂಜಾನೆ ಚಿಕಿತ್ಸೆ ಫಲಿಸದೆ ಆತ ಕೊನೆಯುಸಿರೆಳೆದಿದ್ದಾನೆ. ಮಿಥುನ್ ನಾಪತ್ತೆಯಾಗಿದ್ದು ಆತನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ. ದಸರಾ ರಜೆ ಹಿನ್ನೆಲೆಯಲ್ಲಿ ಸಾವಿರಾರು ಪ್ರವಾಸಿಗರು ಉಡುಪಿಗೆ ಆಗಮಿಸುತ್ತಿದ್ದಾರೆ. ಆದರೆ ಕೇವಲ 3 ಜನ ಲೈಫ್ ಗಾರ್ಡ್ಗಳನ್ನ ಮಾತ್ರ ನಿಯೋಜನೆ ಮಾಡಲಾಗಿದೆ. ಈಜು ಬರದ 3 ಲೈಫ್ ಗಾರ್ಡ್ ನಿಯೋಜನೆ ಮಾಡಿದ್ದು ಮಲ್ಪೆ ಬೀಚ್ ನಿರ್ವಹಣೆ ಬಗ್ಗೆ ಉಡುಪಿ ಜಿಲ್ಲಾಡಳಿತ ಭಾರಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 1 ವಾರದಿಂದ ಜಿಲ್ಲಾಡಳಿತ ಜಲಕ್ರೀಡೆ ಬಂದ್ ಮಾಡಿದೆ. ಹಾಗಾಗಿ ನೂರಾರು ಸಂಖ್ಯೆಯಲ್ಲಿದ್ದ ಲೈಫ್ ಗಾರ್ಡ್ಗಳು ವಾಪಸ್ ಮನೆಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಇದೀಗ ಇಂತಹ ದುರ್ಘಟನೆ ಸಂಭವಿಸಿದೆ. ನಿನ್ನೆ ಇಲ್ಲಿ ನಮ್ಮ ಮಲ್ಪೆ ಬೀಚ್ನಲ್ಲಿ ಒಂದು 2 ಜನ ಹಾಸನದ ಹುಡುಗರು ಬಂದು ಸುಮಾರು 7 ಜನ ಬಂದಿದ್ದರು. ಅದರಲ್ಲಿ 2 ಜನ ಇದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿರ್ತಾರೆ. ಅದರಿಂದ ಇಲ್ಲಿಗೆ ಮಲ್ಪೆ ಬೀಚ್ಗೆ ಅಥವಾ ಎಲ್ಲಿ ಸಹ ಒಂದು ಪ್ರವಾಸಕ್ಕೆ ಬಂದಿರುವ ನೀರಿನ ಹತ್ರ ನಿನ್ನೆ ಸಹ ಗಂಗೋಳಿಯಲ್ಲಿ ಸಹ ಒಬ್ಬರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಅದರಿಂದ ಏನಾದರೂ ಇಲ್ಲಿ ಪ್ರವಾಸಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹ ಈ ನೀರಿನ ಹತ್ರ ಯಾರು ಚೆಲ್ಲಾಟ ಆಡಬೇಡಿ, ಸೆಲ್ಫಿ ರೀಲ್ಸ್ ಅಂತೇಳಿ. ಯಾಕೆಂದರೆ ಆ ಸಮುದ್ರ ತನ್ನ ಬರುವುದು ಗೊತ್ತಾಗಲ್ಲ. ಒಂದು ಸಲ ಬಂದರೆ ತನ್ನ ಒಡಲಿಗೆ ಕರ್ಕೊಂಡು ಹೋಗ್ತದೆ. ದಯವಿಟ್ಟು ಎಲ್ಲರೂ ಪ್ರವಾಸಿಗರು ಸುರಕ್ಷಿತವಾಗಿರಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಇಲ್ಲಿ ಬರುವ ಪ್ರವಾಸಿ ಯಾಕೆಂದರೆ ಈಗ ತುಂಬ ರಫ್ಫಾಗಿದೆ. ಅದರಿಂದ ಎಲ್ಲರೂ ಸಹ ಕೇಳೋದಿಷ್ಟೇ, ಯಾರು ಬಂದರೂ ಸಹ ನೀರಿನ ಕೆಳಗೆ ಯಾರು ಇಳಿಬೇಡಿ. ಇಲ್ಲಿರುವ ಲೈಫ್ ಗಾರ್ಡ್ ಆಗಲಿ, KND ಆಗಲಿ, ಪೊಲೀಸವರು ಅವರ ಒಂದು ಮಾರ್ಗದರ್ಶನದಲ್ಲಿ ನೀರಿಗೆ ಅವರ ಅನುಕರಣೆಯಿಂದ ನೀರಿನ ಹತ್ರ ಹೋಗಿ. ಅದರಿಂದ ತುಂಬ ಅನಾಹುತಗಳಾಗೋದು ನಿಲ್ತದೆ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ಯಾರು ನೀರಿಗೆ ಇಳಿಬೇಡಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ತಿದ್ದೀನಿ.